ನಮಸ್ತೆ ಗೆಳೆಯರೆ. ಇವತ್ತು ಜಾಂಬವಂತ ಎನ್ನುವಂತಹ ಒಂದು ಪುರಾಣದ ವ್ಯಕ್ತಿಯ ಒಂದು ಕಥೆಯನ್ನು ನಾವು ನೋಡೋಣ. ಜಾಂಬವಂತ ಈಶ್ವರ ಪಾರ್ವತಿಯ ಮದುವೆಯ ಸಂದರ್ಭದಲ್ಲಿ ಅವನಿಗೆ 17 ವರ್ಷ ವಯಸ್ಸು ಅಂತ ಹೇಳಿ ಪುರಾಣಗಳು ಹೇಳ್ತಿವೆ. ಆ ನಂತರ ತ್ರೇತಾಯುಗದಲ್ಲಿ ಶ್ರೀರಾಮಾವತಾರದ ಸಂದರ್ಭದಲ್ಲಿ ಏನಾಗ್ತದೆ, ಈ ವಾಲಿ ಸುಗ್ರೀವರ ಜೊತೆ ಈ ಜಾಂಬವಂತ ಇರ್ತಾನೆ. ವಾಲಿ ಮತ್ತೆ ಸುಗ್ರೀವರ ಮಧ್ಯೆ ಮನಸ್ತಾಪ ಉಂಟಾದಾಗ ಇವನು ಸುಗ್ರೀವನ ಜೊತೆ ಇರ್ತಾನೆ. ಮುಂದೆ ಸೀತಾಪಹಾರ ಆಗಿ ಸೀತಾನ್ವೇಷಣೆಯ ಸಂದರ್ಭದಲ್ಲಿ ಹನುಮಂತನ ಜೊತೆ ಜಾಂಬವಂತ ಇವರೆಲ್ಲ ದಕ್ಷಿಣದ ದಿಕ್ಕಿಗೆ ಬಂದಿರ್ತಾರೆ. ಅಲ್ಲಿ ಇವನೇ ಹನುಮಂತನನ್ನ ಹುರಿದುಂಬಿಸಿ, ನಿನ್ನಲ್ಲಿರುವ ಶಕ್ತಿ ನಿನಗೆ ಗೊತ್ತಿಲ್ಲ, ನೀನು ನಿಜವಾಗಿಯೂ ಬಹಳ ಶಕ್ತಿಶಾಲಿ, ಈ ಸಾಗರವನ್ನು ನೀನು ಲಂಘಿಸಬಲ್ಲೆ ಅಂತ ಹೇಳಿ ಅವನಿಗೆ ಪ್ರಚೋದನೆಯನ್ನು ಕೊಟ್ಟು ಆ ಮೂಲಕವಾಗಿ ಅವನು ಹನುಮಂತ ಸಾಗರವನ್ನು ಲಂಘಿಸಿ ಲಂಕೆಯಲ್ಲಿ ಅಶೋಕವನದಲ್ಲಿ ಸೀತೆಯನ್ನು ಕಂಡು, ಮುಂದೆ ರಾಮಾಯಣದ ಕಥೆ ನಿಮ್ಗೆಲ್ಲರಿಗೂ ತಿಳಿದೇ ಇದೆ. ಮುಂದೆ ದ್ವಾಪರ ಯುಗದಲ್ಲಿ ಮತ್ತೆ ಪುನಃ ಜಾಂಬವಂತನ ಒಂದು ವಿಚಾರ ಬರ್ತದೆ. ಅಲ್ಲಿ ಏನು ಅಂತಂದ್ರೆ, ಸತ್ರಾಜಿತ ಎನ್ನುವಂತಹ ಒಂದು ಮಹಾರಾಜನ ಹತ್ರ ಸ್ಯಮಂತಕ ಮಣಿ ಇರ್ತದೆ. ಅದನ್ನು ತಿಳಿದಂತಹ ಶ್ರೀಕೃಷ್ಣ ಅದನ್ನು ತನಗೆ ಕೊಡು ಅಂತ ಹೇಳುವಾಗ ಅವನು ಕೊಡುವುದಿಲ್ಲ. ಮುಂದೆ ಏನಾಗ್ತದೆ, ಅವನ ಮಗ ಪ್ರಸೇನೆಯನ್ನು ಬೇಟೆಗೆ ಅಂತ ಹೋಗುವಾಗ ಸ್ಯಮಂತಕ ಮಣಿಯನ್ನ ಹಿಡ್ಕೊಂಡು ಬೇಟೆಗೆ ಹೋಗ್ತಾನೆ. ಹಾಗೆ ಕಾಡಿನಲ್ಲಿ ಸಿಂಹ ಎದುರಿಗೆ ಸಿಕ್ಕು ಪ್ರಸೇನ ಮತ್ತೆ ಸಿಂಹದ ನಡುವೆ ಕಾಳಗ ಆಗಿ ಸಿಂಹ ಅವನನ್ನು ಕೊಂದು ಆ ಮಣಿಯನ್ನು ತೆಗೆದುಕೊಂಡು ಹೋಗ್ತಾನೆ. ಮುಂದೆ ಸ್ವಲ್ಪ ದೂರದಲ್ಲಿ ಈ ಜಾಂಬವಂತ ಸಿಗ್ತಾನೆ. ಇವನು ಸಿಂಹದ ಜೊತೆ ಕಾಳಗ ಮಾಡಿ ಸಿಂಹವನ್ನು ಕೊಂದು ಆ ಮಣಿಯನ್ನು ತೆಗೆದುಕೊಂಡು ಹೋಗಿ ತನ್ನ ಸಾಕು ಮಗಳು ಜಾಂಬವತಿಗೆ ಅದನ್ನು ಕೊಡ್ತಾನೆ. ಇಲ್ಲಿ ಏನಾಗ್ತದೆ, ಈ ಸ್ಯಮಂತಕ ಮಣಿ ಕಳೆದು ಹೋದದ್ದು ಇದನ್ನು ಶ್ರೀಕೃಷ್ಣನೇ ಅಪಹಾರ ಮಾಡಿದ್ದಾನೆ ಅನ್ನುವಂತ ಒಂದು ಅಪವಾದ ಬರ್ತದೆ. ಅದನ್ನು ಕಂಡು ಹುಡುಕೋಣ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಬರ್ತಾ ಇದ್ದ ಸಂದರ್ಭದಲ್ಲಿ ಇಲ್ಲಿ ಪ್ರಸೇನನ ಹೆಣ ಕಾಣ್ತದೆ. ಇದು ಸಿಂಹ ಮತ್ತು ಪ್ರಸೇನನಿಗೆ ಆದಂತಹ ಕಾಳಗ ಅಂತ ತಿಳಿಯುತ್ತದೆ. ಮುಂದೆ ಸ್ವಲ್ಪ ಹೊತ್ತು ದೂರ ಹೋದ ನಂತರ ಸಿಂಹದ ಹೆಣವು ಸಿಗ್ತದೆ. ಅಲ್ಲಿಗೆ ಸಿಂಹವನ್ನು ಒಂದು ಕರಡಿ ಕೊಂದಿದೆ ಅಂತ ಗೊತ್ತಾಗ್ತದೆ. ಆ ಸಂದರ್ಭದಲ್ಲಿ ಒಂದು ಕರ್ಣಾನಂದಕರವಾದಂತಹ ಹಾಡು ಅವನಿಗೆ ಕೇಳಿ ಬರ್ತದೆ. ಅದರ ಜಾಡನ್ನು ಹಿಡಿದು ಹೋದಾಗ ಒಂದು ಗುಹೆ ಒಳಗಡೆ ಹೋಗ್ತಾನೆ. ಅಲ್ಲಿ ಜಾಂಬವತಿ ಒಂದು ಸಣ್ಣ ಮಗುವನ್ನ ಮಲಗಿಸುವ ಕಾರಣಕ್ಕೆ ಹಾಡನ್ನು ಹಾಡ್ತಾ ಇರ್ತಾಳೆ. ಅವಳು ಆ ಮಗುವನ್ನು ಸಮಾಧಾನ ಪಡಿಸಲಿಕ್ಕೆ ಈ ಸಮಂತಕ ಮಣಿಯನ್ನ ಆ ಮಗುವಿಗೆ ತೋರಿಸ್ತಾ ಇರ್ತಾಳೆ. ಇದನ್ನು ನೋಡಿದ ಅವನು ಆ ಸಮಂತಕ ಮಣಿಯನ್ನು ತನಗೆ ಕೊಡು ಅಂತ ಹೇಳಿ ಜಾಂಬವತಿಯ ಮುಂದೆ ನಿಂತಾಗ ಅವಳು ಭಯದಿಂದ ತಿರುಗ್ತಾಳೆ. ಅವಳ ಕಿರಿಚಿಕೆಯನ್ನ ಕೇಳಿ ಇವನು ಜಾಂಬವಂತ ಬರ್ತಾನೆ. ಜಾಂಬವಂತನಿಗೂ ಶ್ರೀಕೃಷ್ಣ ಪರಮಾತ್ಮನಿಗೂ ಬಹಳ ಘೋರವಾದಂತಹ ಯುದ್ಧ ನಡೀತದೆ. ಸೋಲು ಗೆಲುವಿನ ಒಂದು ವಿಚಾರ ಅಲ್ಲಿ ಆಗುವುದಿಲ್ಲ. ಅಷ್ಟರಲ್ಲಿ ಶ್ರೀಕೃಷ್ಣ ಪರಮಾತ್ಮ ರಾಮಾವತಾರದ ತನ್ನ ಶ್ರೀರಾಮನ ರೂಪವನ್ನ ಅವನಿಗೆ ತೋರಿಸ್ತಾನೆ. ಆಗ ಅವನಿಗೆ ಶ್ರೀಕೃಷ್ಣ ಮತ್ತೆ ರಾಮ ಬೇರೆ ಅಲ್ಲ, ಅವರಿಬ್ಬರು ಒಂದೇ. ಲೋಕ ಕಲ್ಯಾಣಕ್ಕಾಗಿ ಈ ಯುಗದಲ್ಲಿ ಕೃಷ್ಣಾವತಾರಿಯಾಗಿ ಇವನು ರಾಮನು ಬಂದಿದ್ದಾನೆ ಅಂತ ಹೇಳಿ ಅವನಿಗೆ ಗೊತ್ತಾಗ್ತದೆ. ಅವನು ಭಕ್ತಿಯಿಂದ ಶ್ರೀಕೃಷ್ಣನಿಗೆ ವಂದಿಸಿ ಆ ಸ್ಯಮಂತಕ ಮಣಿಯನ್ನು ಕೊಟ್ಟು ತನ್ನ ಸಾಕು ಮಗಳನ್ನು ಕೂಡ ತಾನೇ ಈ ಶ್ರೀಕೃಷ್ಣ ಪರಮಾತ್ಮ ವಿವಾಹ ಆಗಬೇಕು ಅಂತ ಹೇಳಿ ಅವನಿಗೆ ಕೊಟ್ಟು ಅವನು ಇದು ಮಾಡ್ತಾನೆ. ಇದು ಜಾಂಬವಂತನ ಕಥೆ ಪುರಾಣದಲ್ಲಿ ಬರುವಂಥದ್ದು. ನಾನು ಕಟೀಲು ಸಿತ್ಲ ರಂಗನಾಥರಾವ್. ವಂದನೆಗಳು ಗೆಳೆಯರೆ.